ಸುಪ್ರೀಂ ಕೋರ್ಟಿನಲ್ಲಿ ಮುಖ್ಯ ನ್ಯಾಯಾಧೀಶರಾಗಿರುವಂಥ ಬಿ.ಆರ್. ಗವಾಯಿ ಅವರತ್ತ ರಾಕೇಶ್ ಕಿಶೋರ್ ಎನ್ನುವಂಥ ವಕೀಲರೊಬ್ಬರು ತಮ್ಮ ಸ್ಪೋರ್ಟ್ಸ್ ಶೂವನ್ನು ಎಸೆದಿದ್ದಾರೆ. ಅದು ಗುರಿ ಮುಟ್ಟಿಲ್ಲ ಅನ್ನೋ ಒಂದು ವಿಷಯ ಆದರೂ ಕೂಡ ಎಸೆದಿರುವಂಥದ್ದು ಸುಪ್ರೀಂ ಕೋರ್ಟಿನ ಘನತೆಗೆ ಬಳಿದಿರುವಂಥ ದೊಡ್ಡ ಬಸಿ. 1961 ಅಡ್ವೊಕೇಟ್ಸ್ ಆ್ಯಕ್ಟ್ ಪ್ರಕಾರ ಏನು ನ್ಯಾಯಾಲಯಗಳ ಘನತೆಯನ್ನು ಕಾಪಾಡಬೇಕು, ನ್ಯಾಯಾಲಯಗಳಲ್ಲಿ ಯಾವ ರೀತಿ ನಡೆದುಕೊಳ್ಳಬೇಕು ಎನ್ನುವ ಬಗೆಗೆ ವಕೀಲರಾಗುವವರಿಗೆ ನೀತಿ ಸಂಹಿತೆ ಅದರಲ್ಲಿ ಹೇಳಲಾಗಿದೆ. ಆದರೆ ವಕೀಲರು ಆ ನೀತಿ ಸಂಹಿತೆಯನ್ನು ಪಾಲಿಸುತ್ತಿದ್ದಾರೆಯೇ ಅಂತ ಹೇಳಿದರೆ ಸಾಕಷ್ಟು ಜನ ಪಾಲಿಸುವುದಿಲ್ಲ. ವಕೀಲರುಗಳು, ಭಾರತದ ವಕೀಲರುಗಳ ಬಗೆಗೆ ಇರುವಂಥ ಅತಿ ದೊಡ್ಡ ಅಪವಾದ ಅಂತೇಳಿದರೆ ಹಣಕ್ಕಾಗಿ ಪ್ರಕರಣಗಳನ್ನು ಮಗುಚಿ ಹಾಕ್ತಾರೆ ಅಂತ. ಇಲ್ಲಿ ಬಿ.ಆರ್. ಗವಾಯಿ ಮತ್ತು ರಾಕೇಶ್ ಕಿಶೋರ್ ನಡುವೆ ನಡೆದಿರುವಂಥ ಪ್ರಕರಣದಲ್ಲಿ ಬಂದಿರುವಂಥ ವಿಷಯ ಸನಾತನಿಗಳು. ರಾಕೇಶ್ ಕಿಶೋರ್ ಏನು ಹೇಳಿದ್ದಾರೆ, ಶೂ ಎಸೆಯುವುದಕ್ಕೆ ಮೊದಲು ಸನಾತನ ಭಾರತ ಇವನ್ನೆಲ್ಲ ಸಹಿಸುವುದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಜಗತ್ತಿನಲ್ಲಿ 6000 ವರ್ಷಗಳ ಹಿಂದೆ ಯಾವೊಬ್ಬನಿಗೂ ಬಟ್ಟೆನೇ ಇರಲಿಲ್ಲ. ಯಾವುದೋ ಪ್ರಾಣಿಯ ತೊಗಲನ್ನು ಕಟ್ಕೊಳ್ಳಿಕ್ಕೆ ಆರಂಭ ಮಾಡಿದ್ದ. ಸುಮಾರು 10,000 ವರ್ಷಗಳ ಹಿಂದೆ ಪ್ರಾಣಿಯ ತೊಗಲನ್ನು ಕಟ್ಟಿಕೊಳ್ಳಲು ಆರಂಭ ಮಾಡಿದ್ದ. ಬಟ್ಟೆ ಅನ್ನುವಂಥದ್ದು ಇರಲಿಲ್ಲ. ಏನಿದ್ರೂ ಬಟ್ಟೆಗಳು 5,000 ವರ್ಷಗಳ ಈಚೆಗೆ ಬಂದಿದ್ದಾವೆ. ಆದರೂ ಇವರು ಸನಾತನ ಸಣ್ಣತನವನ್ನು ತೋರಿಸುವುದು ಬಿಡುವುದಿಲ್ಲ. ತಮ್ಮದು ಆ ಕಾಲದಿಂದ ಸಂಸ್ಕೃತಿಯ ಬಗೆಗೆ ದೊಡ್ಡ ದೊಡ್ಡ ಭಾಷಣಗಳನ್ನು ಬಿಡ್ತಾರೆ.